ಸ್ಪಂದನ ವಾಹಿನಿ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ 50ಕ್ಕೂ ಹೆಚ್ಚು ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿತ್ತು. ಸಿಂಡಿಕೇಟ್ ಬ್ಯಾಂಕ್ನ ಗೋಲ್ಡನ್ ಜೂಬ್ಲಿ ಸಭಾಂಗಣದಲ್ಲಿ ವಿದ್ಯಾರ್ಥಿಗಳಿಗೆ ವೇತನವನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮದ ಕುರಿತಾದ ವರದಿ ಇಲ್ಲಿದೆ. ಸ್ಪಂದನ ವಾಹಿನಿ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ 50ಕ್ಕೂ ಹೆಚ್ಚು ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿತ್ತು. 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನ ಬರೆದಿದ್ರು. 75 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ತಲಾ 10,000ರಂತೆ 7,50,000 ರೂಪಾಯಿ ವಿದ್ಯಾರ್ಥಿ ವೇತನವನ್ನು ವಿತರಿಸಲಾಯಿತು. ಸಿಂಡಿಕೇಟ್ ಬ್ಯಾಂಕ್ನ ಗೋಲ್ಡನ್ ಜುಬಿಲಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಪ್ರೊಫೆಸರ್ ನರೇಂದ್ರ ನಾಯಕ್ ಉದ್ಘಾಟಿಸಿದರು. ಗುರುಗಳಿಗೆ ಗೌರವ ಕೊಡುವುದನ್ನು ಮೊದಲು ಕಲಿತುಕೊಳ್ಳಿ. ಗುರುವಿನ ಮಾರ್ಗದರ್ಶನದಿಂದ ಎಂತಹ ಅಸಾಧ್ಯ ಕೆಲಸಗಳನ್ನು ಕೂಡ ಕ್ಷಣ ಮಾತ್ರದಲ್ಲಿ ಮಾಡಬಹುದು ಎಂದು ಎಕ್ಸ್ಪರ್ಟ್ ಎಜುಕೇಶನಲ್ ಮತ್ತು ಚಾರಿಟೇಬಲ್ ಫೌಂಡೇಶನ್ನ ಅಧ್ಯಕ್ಷ ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ವಿದ್ಯಾರ್ಥಿಗಳಿಗೆ ಸಲಹೆಯನ್ನ ನೀಡಿದರು. ಸ್ಪಂದನ ವಾಹಿನಿ ಆಯೋಜಿಸಿದ ಸ್ಪಂದನ ಸ್ಮಾರ್ಟ್ ಸ್ಕಾಲರ್ಶಿಪ್ ವಿತರಿಸಿ ಮಾತನಾಡಿದ ಅವರು, ಹರ ಮುನಿದರೆ ಗುರು ಕಾಯುವ, ಗುರು ಮುನಿದರೆ ಹರ ಕಾಯ ಎಂಬ ವಚನದಂತೆ ಗುರುಗಳಿಗೆ ಗೌರವ ಕೊಡುವುದನ್ನ ನಾವು ಮೊದಲು ಕಲಿಯಬೇಕು. ಗುರುವೆಂದರೆ ಕೇವಲ ಶಿಕ್ಷಕರಲ್ಲ. 50% ಶಿಕ್ಷಣವನ್ನ ನಾವು ಮನೆಯಿಂದ ಕಲಿಯುತ್ತೇವೆ. ಮನೆಯಿಂದ ಪಡೆದ ಶಿಕ್ಷಣವೇ ನಮಗೆ ಅಮೂಲ್ಯ, ನಮ್ಮನ್ನ ಕೊನೆಯ ತನಕ ರಕ್ಷಿಸುತ್ತದೆ. ಉಳಿದ 50% ಶಿಕ್ಷಣವನ್ನ ನಾವು ದುಡ್ಡು ಕೊಟ್ಟು ಪಡೆಯುತ್ತೇವೆ. ಶಿಕ್ಷಣ ಮೌಲ್ಯದ ಜೊತೆಗೆ ಮಾನವೀಯತೆಯ ಮೌಲ್ಯವನ್ನ ಬೆಳೆಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನ ಹೇಳಿದ್ರು. ಏನ್ ಗೈಡ್ ಮಾಡ್ತಾರೆ ಅದರ ಪ್ರಕಾರ ಮುಂದೆ ಹೋಗಿ, ಗುರುಗಳು ಏನು ಹೇಳ್ತಾರೆ ಅದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ಈ ಟೀಚರ್ಸ್ ಡೇ ಹತ್ತಿರ ಬರ್ತಾ ಇದೆ. ಒಂದು ಯಾವತ್ತು ನೆನ್ಪಿಟ್ಕೊಳ್ಳಿ, ಬಸವಣ್ಣ ಹೇಳಿದಾನೆ, ಮೊದಲು ಹರ ಮುನಿದರೆ ಗುರು ಕಾಯುವ. ಹರ ಅಂದರೆ ದೇವರು, ಯಾವುದೇ ಕಮ್ಯುನಿಟಿ ಆಗಲಿ. ಹರ ಮುನಿದರೆ ಗುರು ಕಾಯುವ. ದೇವರು ಸೆಟ್ ಮಾಡಿಕೊಂಡ್ರೆ ಗುರುಗಳು ಹೇಳಿಕೊಡ್ತಾರೆ, ನೋಡಪ್ಪ ದೇವರನ್ನು ಪುನಃ ಹೇಗೆ ಮೆಚ್ಚಿಸಬೇಕು, ಅವರನ್ನು ಹೇಗೆ ಒಲಿಸ್ಬೇಕಂತ ಗುರುಗಳು ಗೈಡ್ ಮಾಡ್ತಾರೆ. ಹರ ಮುನಿದರೆ ಗುರು ಕಾಯುವ, ಅದರದ್ದೇ ಕಂಟಿನ್ಯೂಷನ್. ಗುರು ಮುನಿದರೆ ಹರ ಕಾಯಲಾರ. ವಿದ್ಯಾರ್ಥಿಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಸ್ಪಂದನ ವಾಹಿನಿಯ ಮುಖ್ಯಸ್ಥ ಪಿ ವಿಲಾಸ್ ನಾಯಕ್ ಅವರ ಯೋಜನೆಯಂತೆ ಸ್ಪಂದನ ಸ್ಮಾರ್ಟ್ ಸ್ಕಾಲರ್ಶಿಪ್ ಅವಾರ್ಡ್ ಅನ್ನ ಪ್ರತಿ 3 ವರ್ಷಕ್ಕೊಮ್ಮೆ ವಿತರಿಸಲಾಗುತ್ತೆ. ಈ ಬಾರಿ ಎಕ್ಸ್ಪರ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್, ಸಿಂಡಿಕೇಟ್ ಬ್ಯಾಂಕ್ ಮತ್ತು ಗುರುಕುಲ ಪಬ್ಲಿಕ್ ಸ್ಕೂಲ್ನ ಸಹಯೋಗದಿಂದ ನಡೆಸಲಾಗಿದೆ. ಕಾರ್ಯಕ್ರಮದ ಮೊದಲು ವಿದ್ಯಾರ್ಥಿಗಳಿಗೆ ವೃತ್ತಿ ಶಿಕ್ಷಣ, ಮೌಲ್ಯಾಧಾರಿತ ಶಿಕ್ಷಣ, ಸಂಸ್ಕಾರ, ಸಂಸ್ಕೃತಿ ಮತ್ತು ದೇಶಭಕ್ತಿಯ ಬಗ್ಗೆ ಮಾಹಿತಿ ಕಾರ್ಯಾಗಾರವನ್ನ ಎಕ್ಸ್ಪರ್ಟ್ ಸಮೂಹ ಸಂಸ್ಥೆಯ ಉಪನಿರ್ದೇಶಕಿ ಡಾಕ್ಟರ್ ಉಷಾಪ್ರಭಾ ಎನ್ ನಾಯಕ್ ಹಾಗೂ RSSನ ಹಿರಿಯ ಪ್ರಚಾರಕ ಧಾಮ ರವೀಂದ್ರ ನಡೆಸಿಕೊಟ್ರು. ಕಾರ್ಯಕ್ರಮದಲ್ಲಿ ಸ್ಪಂದನ ವಾಹಿನಿಯ ಮುಖ್ಯಸ್ಥ ಪಿ ವಿಲಾಸ್ ನಾಯಕ್, ಎಕ್ಸ್ಪರ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಮಾಹಿತಿ ತಂತ್ರಜ್ಞಾನದ ನಿರ್ದೇಶಕ ಅಂಕುಶ್ ನಾಯಕ್ ದಂಪತಿಗಳು, ಸ್ಪಂದನ ವಾಹಿನಿಯ ನಿರ್ದೇಶಕ PG ನಾಯಕ್, ವೀಣಾ ಜಿ ನಾಯಕ್ ಉಪಸ್ಥಿತರಿದ್ದರು. ಸ್ಕಾಲರ್ಶಿಪ್ಪಿನ ಮೊತ್ತವನ್ನ ಪಡ್ಕೊಂಡು ಮನೆಗೆ ಹೋಗ್ಲಿಕ್ಕೆ ಸೀಮಿತವಾಗದೆ ತಾವು ಇಲ್ಲಿ ಬಂದಿರುವಂತ ಹಲವಾರು ಇನ್ಸ್ಪೈರರ್ಸ್ಗಳಿದ್ದಾರೆ. ಉಲ್ಲಾಸ್ ಕಾಮತ್ ಅಂತವರು, ನರೇಂದ್ರ ನಾಯಕ್ ಅಂತವರು, ಉಷಾಪ್ರಭಾ ನಾಯಕ್ ಅಂತವರು, ಹೀಗೆ ನಮ್ಮ ತ್ರಿಷಾ ಕ್ಲಾಸಸ್ಸಿನ ಗೋಪಾಲ್ ಕೃಷ್ಣ ಅವರು ಅಂತ ಹಲವಾರು ಜನರ ಹತ್ರ ಇನ್ಸ್ಪಿರೇಷನ್ ಅನ್ನ ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಈ ನಮ್ಮ ದೇಶದ, ಇವತ್ತು ನಮ್ಮ ದೇಶ, ನಮ್ಮ ಆವ್ರೇಜ್ ಏಜ್ ಎಷ್ಟು ಅಂತ ಕೇಳಿದ್ರೆ 26 years ಅಂತ ಹೇಳಿದ್ರೆ, ಬೇರೆ ದೇಶಗಳದ್ದೆಲ್ಲ ಆವ್ರೇಜ್ ಏಜ್ 44, 45, 46, ಜರ್ಮನಿ 46 years ಆವ್ರೇಜ್ ಏಜ್ ಅಲ್ಲಿದೆ. ದಿವಾಕರ್ ಹಿರಿಯರ್ಕ, ಸ್ಪಂದನ TV.